ಸೌಹಾರ್ದ ಸಹಕಾರಿಯಲ್ಲಿ ಒಡೆಯೂರು ಏನು ಅಂತ ಹೇಳುವುದನ್ನು ಎಲ್ಲರೂ ಹೇಳಿ ಆಗಿದೆ. ಬಹುಶಃ ಈ ವೇದಿಕೆಯವರು ಅದಕ್ಕೆ ಏನೇನು ಅಂತ ಸ್ವಾಮೀಜಿಯವರ ಅನುಗ್ರಹ ಭಾಷಣದಲ್ಲಿ ಆಗಿದೆ. ಆದರೆ ನನಗೆ ಅನಿಸೋದು ಖಾಲಿ 11 ವರ್ಷದಲ್ಲಿ 19 ಶಾಖೆ ಡಿ ಸಿ ಸಿ ಬ್ಯಾಂಕಿನವರು ಮಾಡಲಿಲ್ಲ. ಡಿ ಸಿ ಸಿ ಬ್ಯಾಂಕಿನವರಿಗೆ ಭಾಳಷ್ಟು ವರ್ಷ ಆಯಿತು. ರಾಜೇಂದ್ರ ಕುಮಾರ್ ಆಗಿ ಈಗ 30 ವರ್ಷ ಆಯಿತು. ಇದರಲ್ಲಿ ಅಲ್ವ ಈಶ್ವರಣ್ಣ ಆಗಿದೆ ಇಷ್ಟು. ಡಿ ಸಿ ಸಿ ಬ್ಯಾಂಕಲ್ಲೂ ಆಗಲಿಲ್ಲ. ಈ ವೇಗ ಬಹುಶಃ ಸ್ವಾಮಿಯವರ ಅನುಗ್ರಹದ ಫಲ ಇದು ಅಂತ ನಾನು ಭಾವಿಸ್ತೇನೆ. ಯಾಕಂದರೆ ಸ್ವಾಮಿಗಳು ಪೀಠದಲ್ಲಿ ಕೂತು ಆದದ್ದೇ 30 ವರ್ಷ ಕಾಣ್ತದೆ. 30 ಆಗಿದೆ ಅಲ್ವಾ, ಸ್ವಲ್ಪ ಕಡಿಮೆ. ಆದರೆ ಈ ಅವಧಿಯಲ್ಲಿ ಎಲ್ಲ ಮಾನವತಾ ಧರ್ಮಕ್ಕೆ ಬೇಕಾದಂಥ ಎಲ್ಲವೂ ಭಾರತೀಯ ತತ್ವದೊಳಗೆ. ಸಹಕಾರಿ ತತ್ವ ಅಂತ ಹೇಳಿದರೆ ನನಗೆ ಗೊತ್ತಿದ್ದ ಹಾಗೆ ಸಹಕಾರಿ ಭಾರತೀಯರ ಜೀವಮಾನವೇ ಸಹಕಾರಿ ತತ್ವ. ಹಿಂದೆ ಎಲ್ರಿಗೂ ಗೊತ್ತು, ಪಗರಗೆ ತೊನ್ನೆ ಅಂತ ಹೇಳ್ತಾಯಿದ್ರು. ಒಬ್ಬನ ಮನೆಯಲ್ಲಿ ಭತ್ತ ಇದ್ದರೆ ಇನ್ನೊಬ್ಬನ ಮನೆಯಲ್ಲಿ ಧಾನ್ಯ ಇದ್ದರೆ ಧಾನ್ಯ ಕೊಟ್ಟು ಭತ್ತ ತಗೊಳ್ಳುವಂತಹ ಸಹಕಾರ ತತ್ವದಿಂದ ಪ್ರಾರಂಭ ಆದದ್ದು. ಅದಕ್ಕೆ 2 ಕೈಗಳನ್ನು ಜೋಡಿಸಿದಂತಹ ಸಿಂಬಲ್ ಕೊಟ್ಟು, ಮುದ್ರೆಯನ್ನು ಕೊಟ್ಟು ಸಹಕಾರಿ ತತ್ವವನ್ನು ರಚನೆ ಮಾಡಿದರು ನಮ್ಮ ದೇಶದಲ್ಲಿ. ಅದರಲ್ಲೂ ಕರ್ನಾಟಕದಲ್ಲಿ ಭಾಳಷ್ಟು ವೇಗವಾಗಿ ಬೆಳೆದದ್ದು. ಆ ಸಹಕಾರಿಯಲ್ಲಿ ಇನ್ನೊಂದು ಸೌಹಾರ್ದತೆ, ಜಾತ್ಯತೀತತೆ, ಎಲ್ಲರ ಪ್ರೀತಿಯ ವಿಶ್ವಾಸದ ಕೊಂಡಿಯಾಗಿ ಇರುವಂತಹ ಸಂಘ ಸಂಸ್ಥೆಗಳನ್ನು ಕಟ್ಟಿದ್ದು ಯಾರು ಅಂತ ಹೇಳಿದರೆ ಎಲ್ಲರೂ ಗೌರವಿಸುವ. ಯಾಕಂದರೆ ಅದನ್ನು ಒತ್ತಿ ಹೇಳಬೇಕಾಗ್ತದೆ. ಎಲ್ಲ ಜಾತಿಗೊಂದು ಸ್ವಾಮಿಗಳಿದ್ದಾರೆ. ನಮ್ಮ ಜಾತಿಗೆ ಬಿಟ್ಟು ಎಲ್ಲ ಜಾತಿಗೂ ಒಂದು ಸ್ವಾಮಿಗಳಿದ್ದಾರೆ. ಆದರೆ ನಮ್ಮ ಸ್ವಾಮಿ ಎಲ್ಲರ ಸ್ವಾಮಿ ಆಗಿದ್ದಾರೆ ಅಂತ ಹೇಳುವುದೇ ಸೌಹಾರ್ದತೆಯ ಸಂಕೇತ. ಆದ ಕಾರಣ ಆ ಸೌಹಾರ್ದದ ಅಧ್ಯಕ್ಷರಿಗೆ ಇವತ್ತು ಸಹಕಾರಿ ರತ್ನ ಅಂತ ಹೇಳಿಕೊಳ್ಳಿಕ್ಕೂ ನಮಗೆ ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ. ಇಲ್ಲಿ ಹೇಳುವಂಥದ್ದು ಏನೂ ಇಲ್ಲ. ಸ್ವಾಮಿಗಳು ಹೇಳಿದ 4 ಚಕ್ರಗಳು ಸರಿ ಇದ್ದರೆ ಇದು 19 ಬ್ರ್ಯಾಂಚ್ ಅಲ್ಲ, 190 ಬ್ರ್ಯಾಂಚ್ ಬೇಗನೆ ಆಗಬಹುದು. ಯಾರು ಅಂತ ಹೇಳಿದರೆ ಆಡಳಿತ ಮಂಡಳಿ, ಗ್ರಾಹಕರು ಮತ್ತು ಸದಸ್ಯರು ಹಾಗೂ ಅದಕ್ಕೆ ಆಶೀರ್ವಾದ ಮಾಡುವಂಥ ಸ್ವಾಮೀಜಿಯವರು. ಈ 4 ಸರಿ ಇದ್ದಾಗ, ಯಾಕಂದರೆ ಸ್ವಾಮೀಜಿಯವರ ಆಶೀರ್ವಾದ ಇರ್ತದೆ, ಬೋರ್ಡು ಪಾಸ್ ಮಾಡ್ತದೆ, ಹಣ ತಗೊಂಡು ಹೋಗುವ ವಾಪಸ್ಸು ಕೊಡಲಿಕ್ಕೆ ಹಿಂದೆ ಜಾರಿದರೆ ಡಿವಿಡೆಂಟು ಇಲ್ಲ, ಬ್ರ್ಯಾಂಚು ಇಲ್ಲ. ಈಗ ಉದ್ಯೋಗ ಇದ್ದವರಿಗೆ ಅದೂ ಇಲ್ಲ. ಆದ ಕಾರಣ ಈ 4 ಸರಿ ಇರಬೇಕು, ಸರಿ ಇರ್ತದೆ. ಅದಕ್ಕೆ ಆ ಆಂಜನೇಯನ ಹಾಗೂ ಸ್ವಾಮೀಜಿಯವರ ಸಾಧ್ವಿಯವರ ಆಶೀರ್ವಾದ ಸದಾ ಇರ್ತದೆ ಅಂತ ಹೇಳ್ತಾ, ಅದು ಹಾಗೆ ಉಳಿದು ಇವತ್ತು 6,000 ಗುಂಪುಗಳು ಇದ್ದದ್ದು 10,000ಕ್ಕೆ ಏರಲಿ. ಪ್ರತಿ ಮನೆಯಲ್ಲೂ ಸಾಲ ತೆಗೆದರೆ ಅದನ್ನು ಬೇಗನೆ ಕಟ್ಟುವಂತಹ ಮನಸ್ಸು ಬರಲಿ. ಡಿವಿಡೆಂಟು ಕೊಡುವುದು ಅದೊಂದು ದಾಖಲೆಯ ಸಂಸ್ಥೆಯಾಗಿ ಒಡೆಯೂರು ಸಂಸ್ಥೆ ಬೆಳೀಲಿ ಅಂತ ಹೇಳ್ತಾ, ಸಹಕಾರಿ ಸೌಹಾರ್ದ ಅಂದರೆ ಒಡೆಯೂರು ಸಹಕಾರಿ ಸೌಹಾರ್ದ ಅಂತ ಹೆಸರು ಬರಲಿ ಅಂತ ಪ್ರಾರ್ಥಿಸ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು.